ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮೊಂದಿಗೆ ಮತ್ತೊಂದು ಕಾರ್ಣಿಕ ಕೊರಗಜ್ಜ ಕ್ಷೇತ್ರದ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ತೋರಿಸುವಂಥದ್ದು ಕುತ್ತರಿನ 7 ಕೊಪ್ಪಗಳಲ್ಲಿ ಒಂದು ಈ ಕ್ಷೇತ್ರ ಕೂಡ. ನಾನೀಗ ಸೇಮ್ ಲೇಡಿ ವೃತ್ತ ಅಂದರೆ ನಾರಾಯಣಗುರು ವೃತ್ತದಿಂದ ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದೇನೆ. ಬೆಳಿಗ್ಗೆ ಒಂದು 11 ಗಂಟೆಗೆ ಹೊರಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅನಿವಾರ್ಯ ಕಾರಣ ಅಂದರೆ ಕೆಲವು ಕೆಲಸದ ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು ನಾನು ಹೋಗುವಾಗ. ಆದರೆ ಹೋಗಲೇಬೇಕು, ಆ ದಿನ ವಿಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾನು ಹೊರಟೆ. ಈಗ ನಾನು ಲೇಡಿಯಲ್ಲಿ ಅಂದರೆ ನಾರಾಯಣಗುರು ವೃತ್ತದಿಂದ ಮುಂದೆ ಲಾಲ್ಬಾಗ್ ಕಡೆ ಹೋಗ್ತಾ ಇದ್ದೇನೆ. ಸೇಮ್ ನಾವು ಕುತ್ತರಿಗೆ ಯಾವ ಮಾರ್ಗದಲ್ಲಿ ಹೋಗ್ತೇವೆ ಅದೇ ಮಾರ್ಗದಲ್ಲಿ ಈ ಕ್ಷೇತ್ರಕ್ಕೂ ಕೂಡ ನಾವು ಹೋಗುವಂಥದ್ದು. ಇದು ಲಾಲ್ಬಾಗ್ ಜಂಕ್ಷನ್ ಅಂದರೆ ನಾವು ಇಲ್ಲಿ ನಮಗೆ ಕಾಣುವಂಥದ್ದು ನೋಡಿ, ರೈಟ್ ಸೈಡಲ್ಲಿ ಕಾರ್ಪೊರೇಷನ್, ಇಲ್ಲಿ ರೈಟ್ ಸೈಡಲ್ಲಿ ಕಾಣುವಂಥದ್ದು ನಮಗೆ ಸಾಯಿಬೀನ್ ಕಾಂಪ್ಲೆಕ್ಸ್. ಅದೇ ಮಾರ್ಗವಾಗಿ ಮುಂದೆ ಅಂದರೆ KSRTC ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಮಗೆ. ನೀವು ಬೆಂಗಳೂರು ಮೈಸೂರು ಕಡೆಯಿಂದ KSRTCಯಲ್ಲಿ ಬರುವವರಿಗೆ ಇಲ್ಲೇ ಇಳಿದು ನಿಮಗೆ ಸ್ಟೇಟ್ ಬ್ಯಾಂಕ್ ಕಡೆ ಬಸ್ ಸಿಗುತ್ತೆ. ಆ ಬಸ್ಸಲ್ಲಿ ಹೋದರೆ ಅಲ್ಲಿ 51 ನಂಬರ್ ಬಸ್ ಸಿಗುತ್ತೆ. ಇದು ಕುತ್ತಾರು ಮತ್ತು ನಾನು ಇವಾಗ ತೋರಿಸುವಂಥ ಕ್ಷೇತ್ರಕ್ಕೂ ಹೋಗ್ಬೋದು ಅದೇ ಬಸ್ಸಲ್ಲಿ. ನನ್ನ ಲೆಫ್ಟ್ ಸೈಡಲ್ಲಿ ಈಗ ಕಾಣುವಂಥದ್ದು ಮಂಗಳೂರಿನ ಬಿಗ್ ಬಜಾರ್. ನಾನು ಮೊದಲೇ ಕುತ್ತಾರು ಕ್ಷೇತ್ರಕ್ಕೆ ಹೋಗುವಾಗ ಕೂಡ ಇದೇ ದಾರಿಯಲ್ಲಿ ಹೇಗೆ ಹೋಗೋದು ಅಂತ ನಿಮಗೆ ತೋರಿಸಿದ್ದೇನೆ. ಈಗ ಇಲ್ಲಿ ನನ್ನ ಬಲಭಾಗದಲ್ಲಿ ಬಿಗ್ ಬಜಾರ್ನ ಅಪೋಸಿಟ್ ಕಾಣುವಂಥದ್ದು ಇದು ಮಂಗಳೂರಿನ KSRTC ಬಸ್ ಸ್ಟ್ಯಾಂಡ್, ವಿಜಯನಲ್ಲಿದೆ ಇದು. ಕುತ್ತಾರಿನ ವಿಡಿಯೋವನ್ನು ನೋಡಿ ನನಗೆ ಅನೇಕ ಮಂದಿ ಸಬ್ಸ್ಕ್ರೈಬರ್ಗಳು ನನಗೆ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಈ ಕ್ಷೇತ್ರ ಕೂಡ ಕುತ್ತಾರು ಕ್ಷೇತ್ರದ 7 ಕೊಪ್ಪಗಳಲ್ಲಿ ಒಂದು. ಈ ಕ್ಷೇತ್ರ ಕೂಡ ನಮ್ಮ ಕುತ್ತಾರಿನಷ್ಟೇ ಕಾರ್ಣಿಕ ಹೊಂದಿರುವಂಥ ಕ್ಷೇತ್ರ. ಇಲ್ಲೂ ಕೂಡ ಹರಕೆ ರೂಪದಲ್ಲಿ ನಾವು ಬೀಡ, ಶೇಂದಿ, ಹೂವು, ಆಮೇಲೆ ನಮ್ಮ ಏನಾದರೂ ಹರಕೆ ಹೇಳಿದರೆ ನಾವಿಲ್ಲಿ ಸಲ್ಲಿಸ್ಬೋದು. ಇಲ್ಲಿ ನಾವು ಅಜ್ಜನನ್ನು ನಂಬುವಂಥದ್ದು ಕಲ್ಲಿನ ರೂಪದಲ್ಲಿ. ಇದು ಜಾಸ್ತಿ ನಡೀಲಿಕ್ಕಿಲ್ಲ. 51 ನಂಬರ್ ಬಸ್ ಇಳಿದು ನಿಮಗೆ ರೋಡು ಸೈಡೇ ಸಿಗುತ್ತೆ. ಕುತ್ತಾರು ಕ್ಷೇತ್ರಕ್ಕೆ ಒಂದು 5 ಮಿನಿಟ್ಸ್ ನಾವೊಂದು ಬಸ್ ಇಳಿದು ನಡಿಬೇಕು. ಆದರೆ ಇದು ನಿಮಗೆ ರೋಡ್ ಸೈಡೇ ಸಿಗುತ್ತೆ. 51 ನಂಬರ್ ಬಸ್ ಇಳಿದ ಕೂಡಲೇ ಸಿಗುತ್ತೆ. ಕುತ್ತಾರು ಕ್ಷೇತ್ರಕ್ಕಿಂತ ಸ್ವಲ್ಪ ಮುಂದೆ ಹೋಗಬೇಕು ಈ ಕ್ಷೇತ್ರಕ್ಕೆ ನಾವು ಹೋಗೋದಾದರೆ. ನಾನು ನಿಮಗೆ ಹೋಗುವಂಥ ಮಾರ್ಗದ ಹೆಸರನ್ನು ಈ ವಿಡಿಯೋದಲ್ಲಿ ಹಾಕ್ತೇನೆ, ನೀವು ನೋಡಿ ತಿಳ್ಕೊಳ್ಬಹುದು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ ನೀವು. ಇಲ್ಲೂ ಕೂಡ ನಮಗೆ ಬೆಳಿಗ್ಗೆ ರಾತ್ರಿ 6:30ರಿಂದ ಬೆಳಿಗ್ಗೆ 6:30 ತನಕ ಕಡ್ಡಾಯವಾಗಿ ಮಹಿಳೆಯರ ಪ್ರವೇಶವನ್ನು ನಿಷಿದ್ಧ ಮಾಡಲಾಗಿದೆ. ಸೇಮ್ ನಮಗೆ ಕುತ್ತಾರಿನಲ್ಲೂ ಅಷ್ಟೇ ರಾತ್ರಿ 6:30ಯಿಂದ ಅಂದರೆ 6:30 ಹೇಳಿದರೆ ನಾವು 6 ಗಂಟೆ ನಂತರ ಮಹಿಳೆಯರ ಪ್ರವೇಶವನ್ನು ನಾವು ಅಲ್ಲಿ ಹೋಗಲೇಬಾರ್ದು. ಆನಂತರ ಬೆಳಿಗ್ಗೆ 6:30 ತನಕ ಇಲ್ಲೂ ಕೂಡ ಕುತ್ತಾರಿನ ಹಾಗೆಯೇ ಮಹಿಳೆಯರ ಪ್ರವೇಶವನ್ನು ನಿಷಿದ್ಧ ಮಾಡಲಾಗಿದೆ. ಹಾಗಾಗಿ ನಾನು ಯಾವಾಗಲೂ ಹೇಳುವಂತೆ ನೀವು ಹೋಗೋದಾದರೆ ಕರೆಕ್ಟ್ ಒಂದು ಟೈಮ್ ಸೆಟ್ ಮಾಡ್ಕೊಂಡು ಹೋಗಿ. ಅದಕ್ಕಿಂತ ಮೊದಲೇ ಹೋಗಿ ಅಜ್ಜನ ದರ್ಶನ ಮಾಡಿಕೊಂಡು ಬರುವಂಥ ಒಂದು ಟೈಮನ್ನು ಸೆಟ್ ಮಾಡಿಕೊಂಡೇ ಹೋಗಿ. ಯಾಕಂದರೆ ದೂರದಿಂದ ಬರುವಂಥವರಿಗೆ ಆಸೆ ಇರುತ್ತೆ ಅಜ್ಜನ ಕ್ಷೇತ್ರಕ್ಕೆ ಹೋಗಬೇಕು, ನೋಡಬೇಕು ಹೇಳಿ. ಹಾಗಾಗಿ ಅಲ್ಲಿ ತನಕ ಬಂದು ಆಮೇಲೆ ನಮಗೆ ನಿರಾಸೆ ಆಗಬಾರ್ದಲ್ಲ, ಆ ಕಾರಣಕ್ಕೆ ನಾನು ಮತ್ತೆ ನಿಮಗೆ ಆ ಟೈಮಿಂಗ್ ನಮಗೆ ಒತ್ತಿ ಹೇಳುವಂಥದ್ದು. ಇಲ್ಲಿ ನಮಗೆ ನಾನು ಅಲ್ಲಿಯ ಸ್ಥಳೀಯರಿಂದ ಕೇಳಿ ತಿಳಿದ ಮಟ್ಟಿಗೆ ಇಲ್ಲಿ ಜಾಸ್ತಿ ಕೋಲ ಆಗುವುದಿಲ್ಲ. ಒಂದು ವೇಳೆ ಭಕ್ತಾದಿಗಳ ಹರಕೆಯ ಕೋಲ ಇದ್ದರೆ ನಾವು ಮೊದಲೇ ಅಲ್ಲಿರುವಂತಹ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಆಫೀಸ್ ಇದೆ, ಅಲ್ಲಿ ಹೋಗಿ ನಾವು ಮೊದಲೇ ರಿಜಿಸ್ಟರ್ ಮಾಡಬೇಕು. ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ಇಲ್ಲಿ ಕೋಲ ಸೇವೆ ನಡೆಯುವಂಥದ್ದು. ಕುತ್ತಾರಿನಲ್ಲಿ ನಮಗೆ ಹಾಗಲ್ಲ, ಜಾಸ್ತಿ ಕೋಲ ಸೇವೆ ನಡೀತಾ ಇರುತ್ತೆ. ಇಲ್ಲಿ ನಮಗೆ ಯಾರದಾದರೂ ಭಕ್ತಾದಿಗಳ ಕೋಲದ ಹರಕೆಯ ಸೇವೆ ಕೋಲ ಇದ್ದರೆ ಮಾತ್ರ ಜರುಗುವಂಥದ್ದು. ಆಮೇಲೆ ಹರಕೆ ಸೇಮ್ ಹೂವು, ಶೇಂದಿ, ಬೀಡ, ಚಕ್ಕುಲಿ ನಾವು ಕುತ್ತಾರಿನಲ್ಲಿ ಹೇಗೆ ಹರಕೆ ಸಲ್ಲಿಸ್ತೇವೆ ಅದೇ ರೀತಿ ಇಲ್ಲಿ ಕೂಡ ನಾವು ಹರಕೆಯನ್ನು ಸಲ್ಲಿಸ್ಬೋದು.
ಕುತ್ತಾರಿಗೂ ಕೂಡ ನನ್ನ ವಿಡಿಯೋವನ್ನು ನೋಡಿ ದೂರದ ಜಿಲ್ಲೆಗಳಿಂದ ತುಂಬ ಜನ ಬಂದು ಅಜ್ಜನ ದರ್ಶನ ಮಾಡಿದ್ದೀರಾ, ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿದೆ ಅಂತ ನನಗೆ ಮೆಸೇಜ್ ಹಾಕಿದ್ದೀರಾ. ತುಂಬ ಖುಷಿಯಾಗಿದೆ ನನಗೆ. ಇನ್ನಷ್ಟು ನಿಮ್ಮ ಬೇಡಿಕೆಗಳು ಅಜ್ಜನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ಹಾರೈಸ್ತೇನೆ. ಇದು ಅಜ್ಜನ ಕುತ್ತಾರಿನ 7 ಕೊಪ್ಪಗಳಲ್ಲಿ 3ನೆಯ ಕೊಪ್ಪ, ನೆನ್ಪಿಟ್ಕೊಳ್ಳಿ. ಇದು ಅಜ್ಜನ ಕುತ್ತಾರಿನ 7 ಕೊಪ್ಪಗಳಲ್ಲಿ ಈ ಕ್ಷೇತ್ರ ಅಜ್ಜನ 3ನೇ ಕೊಪ್ಪ. ನಾನು ಬೇರೆ ಎಲ್ಲ ವಿಡಿಯೋನ ನಾನು ನಿಮಗೆ ಮತ್ತೆ ಹಾಕ್ತೇನೆ, ನಾನು ಬೇರೆ ಬೇರೆ ಕ್ಷೇತ್ರದ ವಿಡಿಯೋ. ಇದನ್ನು ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೇನೆ. ಇದು ಕುತ್ತಾರಿನ ಅಜ್ಜನ 7 ಕೊಪ್ಪಗಳಲ್ಲಿ ಈ ಕೊಪ್ಪ 3ನೆಯ ಕೊಪ್ಪ, ನೆನ್ಪಿಟ್ಕೊಳ್ಳಿ. ಅಜ್ಜನ ಒಂದು ಕಾರಣಿಕ ಏನು ಅಂತ ಹೇಳಿದರೆ, ನಮ್ಮ ತುಳುನಾಡಿನಲ್ಲಿ ನಾವು ಏನೇ ಚಿನ್ನ ಅಥವಾ ಇನ್ನೇನಾದರೂ ಹಣದ ವಿಷಯದಲ್ಲಿ ಅಥವಾ ಏನಾದರೂ ಜಾಗದ ವಿಷಯದಲ್ಲಿ ಏನಾದರೂ ಬಂದರೆ ನಾವು ಮೊದಲು ಹೆಸರಿಡಿದು ಕರೆಯುವಂಥದ್ದೇ ಕೊರಗಜ್ಜನನ್ನು. ಇದು ನನ್ನ ಅನುಭವ ಕೂಡ. ಒಂದು ವಸ್ತು ಮನೆಯಲ್ಲಿ ಏನಾದರೂ ನನಗೆ ಕೈಗೆ ಸಿಕ್ಕಿಲ್ಲ ಅಂದರೆ ಅಜ್ಜ ಅಂದರೆ ನೆನಪಿಸಿಕೊಳ್ಳುವುದೇ ಕೊರಗಜ್ಜ ಅಂತ ಹೇಳಿ ನಾವು ಮರೆತು ಬಿಟ್ಟಿದ್ದೇನೆ ಅಜ್ಜ, ನನಗೆ ಸಿಗುವ ಹಾಗೆ ಮಾಡು ಅಂತ ಕ್ಷಣಾರ್ಧದಲ್ಲಿ ನಮಗೆ ಆ ಕಾರಣಿಕ ಖಂಡಿತವಾಗಲೂ ನನಗೆ ನನ್ನ ಅನುಭವಕ್ಕೆ ಬಂದಿದೆ. ಹಾಗಾಗಿ ನಾವು ತುಳುನಾಡಿನಲ್ಲಿ ಯಾವುದೇ ಒಂದು ವಸ್ತು ನಮ್ಮಿಂದ ಕೈ ತಪ್ಪಿ ಹೋದರೂ ಅಜ್ಜನನ್ನು ಕೂಗಿದ್ರೆ ಆಯಿತು, ಅದು ಎಲ್ಲಿದ್ದರೂ ನಮಗೆ ನಮ್ಮ ಕೈಗೆ ಸಿಗುವಂಥದ್ದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಲಕ್ಷಾಂತರ ಒಂದು ಗಂಡಾಂತರದಲ್ಲಿ ನನಗೆ ಒಂದು ಮೆಸೇಜ್ ಮಾಡಿದರು, ಈ ಥರ ಆಗಿದೆ ಮೇಡಮ್, ನಾನು ತುಂಬ ಸಮಸ್ಯೆಯಲ್ಲಿದ್ದೇನೆ, ಖಂಡಿತ ನನ್ನ ಅಜ್ಜ ಕೈ ಬಿಡುವುದಿಲ್ಲಲ್ಲ ಅಂತ. ಹೇಳಿದ 3 ದಿನಕ್ಕೇ ನಾನು ಖಂಡಿತ ಅಜ್ಜ ಬಿಡುವುದಿಲ್ಲ, ನೀವು ಹೆದರಬೇಡಿ ಅಂತ ನಾನು ಕೂಡ ತುಂಬ ಅಜ್ಜನ ಮೇಲೆ ನಂಬಿಕೆ ಇಟ್ಟು ಹೇಳಿದ್ದೇನೆ. ನಾನು ಹೇಳಿದಂಥ ಒಂದು 3 ದಿವಸದಲ್ಲಿ ತುಂಬ ಖುಷಿಯಿಂದ ಅವರು ನನಗೆ ಕಾಲ್ ಮಾಡಿದರು. ಮೇಡಮ್, ನನ್ನ ಕೆಲಸವೇ ಹೋಗುವಂಥ ಒಂದು ಸಂದರ್ಭ ಬಂದಿತ್ತು, ಅಜ್ಜ ನನ್ನ ಕೈ ಬಿಡಲಿಲ್ಲ, ತುಂಬ ನನಗೆ ಖುಷಿಯಾಯಿತು. ಇನ್ನು ಮೇಲೆ ನಾನು ಯಾವುದಕ್ಕೂ ಮೊದಲು ಅಜ್ಜನನ್ನೇ ನಂಬ್ತೇನೆ, ಅಜ್ಜನ ಭಕ್ತ ನಾನು ಇವತ್ತಿನಿಂದ ಅಂತ. ಇಂಥದ್ದೆಲ್ಲ ನಾವು ತುಂಬ ಕಾರಣಿಕವನ್ನು ನಾವು ತುಳುನಾಡಿನ ದೇವರುಗಳಲ್ಲಿ ಅಂದರೆ ಅದರಲ್ಲೂ ಕೂಡ ಅಜ್ಜನಲ್ಲಿ ನಾವು ಕಾಣುವಂಥದ್ದು. ಕುತ್ತಾರಿಗೆ ಹೋಗುವಂತಹ ದಾರಿಯಲ್ಲಿ ಇಲ್ಲಿಗೂ ಕೂಡ ಹೋಗಲಿಕ್ಕೆ ಆಗುತ್ತೆ. ಅಲ್ಲಿ ನಮ್ಮ ನೇತ್ರಾವತಿ ನದಿ ಕೂಡ ಇಲ್ಲಿ ಸಿಗುತ್ತೆ ನಮಗೆ ಮುಂದೆ ಹೋಗ್ತಾ. ನಾನು ಸ್ವಲ್ಪ ಬೆಳಿಗ್ಗೆ ಅಂದರೆ ಒಂದು 11 ಗಂಟೆಗೆ ಹೊರಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡಿದ್ದೆ. ಕಾರಣಾಂತರಗಳಿಂದ ನನಗೆ ಸ್ವಲ್ಪ ಹೋಗೋದು ಲೇಟ್ ಆಯಿತು. ಹೇಳಿ 5:45ಕ್ಕೆ ಸಂಜೆ ಹೊರಟದ್ದು ನಾನು. ಹೋಗುವಾಗ ನನಗೆ ಕ್ಲಿಯರ್ ವಿಡಿಯೋ ಮಾಡಲಿಕ್ಕೆ ಆಯಿತು, ಆದರೆ ವಾಪಸ್ ಬರುವಾಗ ಸ್ವಲ್ಪ ಕತ್ತಲೆ ಆಯಿತು. ಆ ಕಾರಣಕ್ಕೆ ನನಗೆ ಕತ್ತಲೆ ಹಾಕಿದ್ದೇನೆ ನಾನು ವಿಡಿಯೋವನ್ನು. ನಿಮಗೆ ವಾಪಸ್ ಬರುವಂಥ ವಿಡಿಯೋ ನಾನು ಕುತ್ತಾರಿಗೆ ಹಾಕಿದ್ದೆಲ್ಲ ಅದೇ ವಾಪಸ್ ಬರುವಂಥದ್ದು ಮಂಗಳೂರಿಗೆ. 51 ನಂಬರ್ ಬಸ್ಸಲ್ಲಿ ನೀವು ಒಂದು ವೇಳೆ ಬಸ್ಸಲ್ಲಿ ಹೋಗುವಂತ ಇದ್ದರೆ ಸ್ಟೇಟ್ ಬ್ಯಾಂಕ್ನಿಂದ ನಿಮಗೆ 51 ನಂಬರ್ ಬಸ್ ಸಿಗುತ್ತೆ. ನೀವು ವಿಜಯಲ್ಲಿ ಒಂದು ವೇಳೆ KSRTCಯಲ್ಲಿ ಬಂದು ಇಳಿದರೂ ಕೂಡ ನೀವು ಅಲ್ಲಿಂದ ಸ್ಟೇಟ್ ಬ್ಯಾಂಕಿಗೆ ಹೋದರೆ ನಿಮಗೆ KSRTC ಬಸ್ ಸ್ಟ್ಯಾಂಡ್ ಎದುರುಗಡೆನೇ ನಿಮಗೆ ಸ್ಟೇಟ್ ಬ್ಯಾಂಕಿಗೆ ಹೋಗುವಂಥ ಬಸ್ಸುಗಳು ಸಿಗುತ್ತೆ. ಆ ಬಸ್ಸಲ್ಲಿ ಹೋದರೆ ನಿಮಗೆ ಸ್ಟೇಟ್ ಬ್ಯಾಂಕ್ನಿಂದ ಡೈರೆಕ್ಟಾಗಿ ಕುತ್ತಾರಿಗೆ ಹೋಗುವಂಥ 51 ನಂಬರ್ ಬಸ್ ಸಿಗುತ್ತೆ. ಅದೇ ಬಸ್ಸಲ್ಲಿ ನೀವು ಇಲ್ಲಿಗೂ ಕೂಡ ಹೋಗ್ಬೋದು, ಈ ಕ್ಷೇತ್ರಕ್ಕೂ. ಕುತ್ತಾರಿಗಿಂತ 1 ಕಿಲೋಮೀಟರ್ ಎದುರು ಈ ಕ್ಷೇತ್ರ ಸಿಗುತ್ತೆ ನಮಗೆ. ನಾನು ಇಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ
ಯಾರ ಹತ್ರನೂ ಮಾಹಿತಿ ತಗೊಳ್ಳದೆ ಅಜ್ಜನ ಫೋಟೋ ಆಗಲಿ ಅಥವಾ ಅಜ್ಜನ ಇನ್ನೊಂದು ರೂಪದಲ್ಲಿ ನೀವು ನಂಬುವಂಥದ್ದಾಗಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಅಜ್ಜ ಅಂತಲ್ಲ, ತುಳುನಾಡಿನ ಯಾವುದೇ ದೈವಾರಾಧನೆ ಬಗ್ಗೆ ತಿಳಿದವರಿಂದ ಮಾಹಿತಿ ಪಡ್ಕೊಂಡು ಆಮೇಲೆ ಮುಂದುವರಿಯಿರಿ. ಯಾಕಂದರೆ ಕೆಲವು ಸರ್ತಿ ನಾವು ಮಾಡಿರ್ತೇವೆ, ಆಮೇಲೆ ಇನ್ನೊಬ್ಬರ ಹತ್ರ ಮಾಹಿತಿ ಕೇಳ್ತೇವೆ. ನಾನು ಮತ್ತೊಮ್ಮೆ ಪದೇ ಪದೇ ನಿಮ್ಗೆ ಹೇಳುವಂತೆ ಇಲ್ಲೂ ಕೂಡ ಹೇಳ್ತೇನೆ, ದೇವರೇ ಬೇರೆ, ದೈವಗಳೇ ಬೇರೆ. ಇದನ್ನು ನೆನಪಿಟ್ಕೊಳ್ಳಿ. ದೇವರ ಆರಾಧನೆಯೇ ಬೇರೆ, ಇಲ್ಲಿ ದೈವಗಳ ನಾವು ತುಳುನಾಡಿನಲ್ಲಿ ಆರಾಧಿಸುವಂತಹ ದೈವಗಳ ಆರಾಧನೆಯೇ ಬೇರೆ. ದೇವರುಗಳನ್ನು ನಾವು ಶಾಂತ ಸ್ವರೂಪದಲ್ಲಿ ನೋಡಿದರೆ ದೈವಗಳನ್ನು ನಾವು ಉಗ್ರ ಸ್ವರೂಪದಲ್ಲಿ ಆರಾಧಿಸ್ತೇವೆ. ಹಾಗಾಗಿ ದಯವಿಟ್ಟು ಯಾವುದೇ ಒಂದು ದೈವದ ಬಗ್ಗೆ ನೀವು ಹೇಳುವಾಗ ಆಗಲಿ ಅಥವಾ ಮಾಡುವಾಗ ಆಗಲಿ ಯಾರಾದರೂ ತುಳುನಾಡಿನ ತಿಳಿದವರಿಂದ ಒಂದು ಮಾಹಿತಿ ಪಡ್ಕೊಂಡು ಮುಂದುವರಿಯಿರಿ. ಇದನ್ನು ನನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರ ನಾನು ಮಾಡುವಂಥ ಒಂದು ರಿಕ್ವೆಸ್ಟ್. ಸೇಮ್ ನಾವು ಪುತ್ತೂರಿಗೆ ಹೋಗುವ ಹಾಗೆ ನೇತ್ರಾವತಿ ಬ್ರಿಡ್ಜ್ ಮೇಲೆ ಹೋಗಬೇಕು. ಈ ಜಾಗಕ್ಕೂ ನೇತ್ರಾವತಿ ಬ್ರಿಡ್ಜ್ ಪಾಸಾಗಿ ಈ ಕ್ಷೇತ್ರಕ್ಕೆ ಹೋಗಬೇಕು ನಾವು. ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಂತಹ ವಿಡಿಯೋ ಕೊರಗಜ್ಜ ಕ್ಷೇತ್ರದ ವಿಡಿಯೋ. ಇದು ದೇವರಕಟ್ಟೆಯ ಎನ್ನಪಯ್ಯ ಹಾಸ್ಪಿಟಲ್ ಹತ್ತಿರ ಇರುವಂತಹ ಕೊರಗಜ್ಜನ ಕ್ಷೇತ್ರ. ಇದು ಪುತ್ತೂರಿನ 7 ಕ್ಷೇತ್ರಗಳಲ್ಲಿ ಒಂದು. ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಕೆಲವರು ನನ್ನ ಹತ್ರ ಕೇಳಿದ್ದೀರಾ. ಇದು ಪುತ್ತೂರಿನ 7 ಕ್ಷೇತ್ರಗಳಲ್ಲಿ 7 ಕೊಪ್ಪಗಳಲ್ಲಿ ಇದು ಕೂಡ ಒಂದು. ಇದು ನಾನು ಇವತ್ತು ಸ್ವಲ್ಪ ಹೊರಡುವಾಗ ಲೇಟ್ ಆಯಿತು. ಆ್ಯಕ್ಚುಲಿ ನಾನು 11 ಗಂಟೆಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಕೆಲವು ಕೆಲಸದ ಕಾರಣಗಳಿಂದ, ಒತ್ತಡಗಳಿಂದ ಅಂತ ಹೇಳ್ಬೋದು, ನನಗೆ ಸ್ವಲ್ಪ ಹೋಗೋದು ಲೇಟ್ ಆಯಿತು. ಆಮೇಲೆ 2 ಗಂಟೆಗಾದರೂ ಹೋಗುವ ಅಂತ ಪ್ಲ್ಯಾನ್ ಆಯಿತು, ಅದು ಕೂಡ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಿಮಗೆ ಹೋಗುವಂಥ ನಾನು ವಿಡಿಯೋವನ್ನು ಕ್ಲಿಯರ್ ಆಗಿ ಕಾಣುತ್ತೆ. ಆಮೇಲೆ ರಿಟರ್ನ್ ಬರುವಾಗ ವಿಡಿಯೋ ಸ್ವಲ್ಪ ಕತ್ತಲಾದ ವಿಡಿಯೋ. ಹಾಗಾಗಿ ನಿಮಗೆ ಹೋಗುವಂಥ ದಾರಿ ನಾನೆಲ್ಲ ಡೀಟೇಲಿಂಗ್ ಆಗಿ ಹಾಕ್ತೇನೆ. ಖಂಡಿತವಾಗಿ ವಿಡಿಯೋನ ಕರೆಕ್ಟಾಗಿ ನೋಡಿ, ಯಾವ ಪ್ಲೇಸ್ ಹೇಗೆ ಹೋಗಬೇಕು ಅಂತ ನಾನು ಅದರಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ. ಆಮೇಲೆ ಸೇಮ್ ರೂಟ್, ನಾವು ಪುತ್ತೂರಿಗೆ ಹೋಗುವಂಥ ರೂಟಲ್ಲೇ ಇದು ಹೋಗುವಂಥದ್ದು. ಅದಕ್ಕಿಂತ ಸ್ವಲ್ಪ ಇದ್ರೂ ಹೋಗಬೇಕು. ಇದು ದೇವರಕಟ್ಟೆಯ ಉಜಿರೆ ಎಂಬ ಸ್ಥಳದಲ್ಲಿರುವಂತಹ ಅಜ್ಜನ ಕ್ಷೇತ್ರ. ಇದು ಕೂಡ ಕೊರಗಜ್ಜ ಪುತ್ತೂರಿನ ಅಜ್ಜನ ಕ್ಷೇತ್ರದಷ್ಟೇ ಪವರ್ಫುಲ್ ಆಗಿರುವಂತಹ ಕ್ಷೇತ್ರ. ಇಲ್ಲಿ ನಾವು ಕಲ್ಲಲ್ಲಿ ಅಜ್ಜನನ್ನು ನಂಬುವಂಥದ್ದು. ಇಲ್ಲೂ ಕೂಡ ಸೇಮ್ ನಮಗೆ ಬೆಳಿಗ್ಗೆ 6:30 ಸಂಜೆ 6:30ರಿಂದ ಬೆಳಿಗ್ಗೆ 6:30 ತನಕ
ಕಡ್ಡಾಯವಾಗಿ ಮಹಿಳೆಯರ ಪ್ರವೇಶವನ್ನು ನಿಷಿದ್ಧ ಮಾಡಲಾಗಿದೆ. ಇದೊಂದು ನೆನಪಲ್ಲಿಟ್ಕೊಳ್ಳಿ ನೀವು. ಯಾಕೆಂದರೆ ಹಲವಾರು ನನ್ನ ಹತ್ರ ಕೇಳಿದ್ದೀರಾ, ಅದು ಯಾಕೆ ಹೋಗಬಾರ್ದು ಮೇಡಮ್, ನಮಗೆ ಅಲ್ಲಿ ಹೋಗುವಾಗ ಅದೇ ಟೈಮ್ ಸಿಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗಿ, ಆ ಟೈಮಿಗೆ ಮತ್ತೆ ಹೋಗಿ ನಮ್ಗೆ ಹೋಗಕ್ಕೆ ಆಗಲಿಲ್ಲ ಒಳಗೆ ಅಂತ ಹೇಳಬೇಡಿ. ಸೇಮ್ ಹರಕೆ ಕೂಡ ಹಾಗೆ, ಶೇಂದಿ, ಬೀಡ, ಚಕ್ಕುಲಿ, ಹೂ ಎಲ್ಲ ನಿಮಗೆ ಅಲ್ಲೇ ಸಿಗುತ್ತೆ, ಅಲ್ಲೇ ನೀವು ಅಲ್ಲಿ ಹರಕೆ ರೂಪದಲ್ಲಿ ಕೊಡ್ಬೋದು. ಮತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ನಮಗೆ ಪುತ್ತೂರಿನಲ್ಲಿ ನಡೆಯುವ ಹಾಗೆ ಪ್ರತಿದಿನ ಕೋಲ ಸೇವೆ ಜರುಗುವುದಿಲ್ಲ ಅಂತ ನಾನು ಅಲ್ಲಿ ಸ್ಥಳೀಯರಿಂದ ಕೇಳಿ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಪರೂಪವಾಗಿ ನಮ್ಮ ಹರಕೆ ರೂಪದಲ್ಲಿ ಏನಾದರೂ ಕೋಲ ಕೊಡುತ್ತಿದ್ದರೆ ಹರಕೆ ರೂಪದಲ್ಲಿ ನಾವು ಕೊಡ್ಬೋದು. ಆದರೆ ನಮಗೆ ಪುತ್ತೂರಲ್ಲಿ ಜಾಸ್ತಿ ಕೋಲ ನಡೆಯುವಂಥದ್ದು, ಇಲ್ಲಿ ಅಪರೂಪಕ್ಕೊಮ್ಮೆ ಕೋಲ ಸೇವೆ ನಡೆಯುವಂಥದ್ದು. ಸೇಮ್ ನಮಗೆ ಪುತ್ತೂರಿನಷ್ಟೇ ಪವರ್ಫುಲ್ ಇಲ್ಲಿ ಈ ಕ್ಷೇತ್ರ ಕೂಡ. ಈ ಕ್ಷೇತ್ರ ಮಾತ್ರ ಅಲ್ಲ, ಇನ್ನೂ ಹಲವಾರು ಕ್ಷೇತ್ರವಂತ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೇನೆ. ಕೆಲವು ಕಾರಣಕ್ಕೆ ನಮಗೆ ಇಲ್ಲಿ ಮಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ, ಆಮೇಲೆ ಈಗಲೂ ಕರ್ಫ್ಯೂ ಇರುವ ಕಾರಣ ನಮಗೆ ಈ ಕೆಲವು ಕಾರಣಾಂತರಗಳಿಂದ ನನಗೆ ಅಷ್ಟು ಡೀಟೇಲಿಂಗ್ ಆಗಿ ನಿಮಗೆ ಈ ಸ್ವಲ್ಪ ದಿನ ನನಗೆ ಅಷ್ಟು ಡೀಟೇಲಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಖಂಡಿತವಾಗ್ಲೂ ನಾನು ಈ ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ಇನ್ನಷ್ಟು ಕೊರಗಜ್ಜನ ಕ್ಷೇತ್ರದ ವಿಡಿಯೋವನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ಹೇಗೆ ಇಷ್ಟ ನನಗೆ ಸಪೋರ್ಟ್ ಮಾಡಿದ್ದೀರಾ, ಖಂಡಿತವಾಗ್ಲೂ ಸಪೋರ್ಟ್ ಹೀಗೇನೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಆಶಿಸ್ತೇನೆ. ಕೊರಗಜ್ಜನ ಆಶೀರ್ವಾದ ನನ್ನ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಸದಾ ಇರಲಿ ಅಂತ ಬೇಡ್ಕೊಳ್ತೇನೆ. ಖಂಡಿತವಾಗ್ಲೂ ಈ ವಿಡಿಯೋವನ್ನು ಫಸ್ಟಿನಿಂದ ಕೊನೆಯ ತನಕ ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಕೆಲವರು ನನ್ನ ಹತ್ರ ಕಮೆಂಟ್ ಮಾಡ್ತೀರಿ, ನೀವು ದಾರಿಯಲ್ಲಿ ಹೋಗೋದು ಮಾತ್ರ ಹಾಕಿದ್ದೀರಿ ಹೇಳಿ. ನೆನಪಿಟ್ಕೊಳ್ಳಿ, ಯಾವುದೇ ದೈವದ ಕ್ಷೇತ್ರದಲ್ಲಿ ಕೆಲವು ಪದ್ಧತಿ, ಸಂಪ್ರದಾಯ ಮತ್ತು ಅಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳ್ತೇವೆ ನಾವು, ಅದನ್ನು ನಾನು ಹೇಳ್ತೇನೆ, ಅದಿರುತ್ತೆ. ಕೆಲವು ಕಡೆ ನಾವು ಅಲ್ಲಿಯ ಒಳಾಂಗಣದ ಚಿತ್ರೀಕರಣ ಮಾಡುವಂತೆ ಇಲ್ಲ. ನಾವು ಹೊರಗೆ ತೆಗೆಯುವಾಗಲೂ ಅಲ್ಲಿಯವರ ನಾನು ಕೇಳಿ ತೆಗೆಯುವುದು, ನಾನು ಇಲ್ಲಿ ತನಕ ತೆಗೆಯಬಹುದಾ ಅಂತ. ನಾನು ಮೊದಲೇ ಹೇಳಿದಂತೆ ದೈವಗಳೇ ಬೇರೆ, ದೇವರೇ ಬೇರೆ. ನಾವು ದೇವರನ್ನು ನಾವು ಪ್ರಶಾಂತ ರೂಪದಲ್ಲಿ ನೋಡಿದರೆ ದೈವಗಳನ್ನು ನಾವು ಉಗ್ರ ಸ್ವರೂಪದಲ್ಲಿ ನೋಡ್ತೇವೆ ನಾವು. ಹಾಗಾಗಿ ದೈವದ ಸಂಪ್ರದಾಯ ಮತ್ತು ಆಚರಣೆಗಳೇ ಬೇರೆ ತುಳುನಾಡಿನದು, ದೇವರ ಆಚರಣೆ ಸಂಪ್ರದಾಯಗಳೇ ಬೇರೆ. ಇದೊಂದು ಸರಿಯಾಗಿ ತಿಳ್ಕೊಳ್ಳಿ. ಜಾಸ್ತಿ ನಾವು ನನಗೆ ಈ ಬ್ಯಾಂಗ್ಳೂರಿಗಿಂತ ಜಾಸ್ತಿ ನಮ್ಮವರಿಗೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ. ಆಮೇಲೆ ನಾನು ರೋಡಿನ ವಿಡಿಯೋನ ಯಾಕೆ ಹಾಕಿದ್ದೇನೆ ಹೇಳಿ ನಿಮ್ಮ ಜೊತೆ ಮತ್ತೊಮ್ಮೆ ಹೇಳ್ತೇನೆ. ಕೆಲವರಿಗೆ ಡೌಟ್ ಇದೆ, ಅದು ನೀವು ರೋಡಿದೆ ಹಾಕ್ತೀರಿ. ರೋಡಿದು ಹಲವಾರು ಜನ ಸಬ್ಸ್ಕ್ರೈಬರ್ಗಳನ್ನು ಕಾಲ್ ಮಾಡಿ ಕೇಳೋದೇ ಅಷ್ಟು. ನಮಗೆ ಮಂಗಳೂರಿನಿಂದ ಆ ಜಾಗಕ್ಕೆ ಹೋಗುವಂತಹ ದಾರಿಯ ಒಂದು ನಮಗೆ ವಿಡಿಯೋವನ್ನು ತಿಳಿಸಿ, ನಮಗೆ ಅದರ ಬಗ್ಗೆ ಮಾಹಿತಿ ಕೊಡಿ ಮೇಡಮ್ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೆ ನಾನು ಈ ಒಂದು ವಿಡಿಯೋವನ್ನು ತುಂಬ ಇಷ್ಟಪಟ್ಟು ಮಾಡೋದು ನಿಮ್ಮ ಜೊತೆ. ನಿಮಗೆ ಅದರಿಂದ ಹೆಲ್ಪ್ ಆಗಲಿ, ಇದರ ಬಗ್ಗೆ ಇನ್ನಷ್ಟು ನೀವು ಮಾಹಿತಿ ತಿಳಿಯಿರಿ. ಆಮೇಲೆ ತುಳುನಾಡಿನ ದೈವಾರಾಧನೆಯ ಬಗ್ಗೆ ಇನ್ನಷ್ಟು ಜನರಿಗೆ ಅದು ರೀಚ್ ಆಗಲಿ ಎಂಬ ಅಪೇಕ್ಷೆಯ ಮೇಲೆ ನಾನು ತುಂಬ ಆಸಕ್ತಿಯಿಂದ ಈ ವಿಡಿಯೋವನ್ನು ಮಾಡುವಂಥದ್ದು. ಮುಂದೆ ಕೂಡ ಮಾಡ್ತೇನೆ ನಾನು. ತುಂಬ ವಿಡಿಯೋ ಇದೆ ನನಗೆ ಅಜ್ಜನ ಬಗ್ಗೆ, ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ನಾನು ತುಂಬ ಅದರ ಬಗ್ಗೆ ವಿಚಾರವನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂಬ ಒಂದು ನನಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ ನಾನು. ಇಷ್ಟ ಖಂಡಿತ ಆಗುತ್ತೆ, ಯಾಕೆಂದರೆ ಅಜ್ಜನ ಭಕ್ತರು ತುಂಬ ಜನ ಇದ್ದೀರಿ ನೀವು. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಈ ವಿಡಿಯೋ ಖಂಡಿತ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.